ಬಳ್ಳಾರಿಯಂತೆ ಪುತ್ತೂರಿನಲ್ಲೂ ಕೂಡ ಬ್ಯಾನರ್ ವಿವಾದ ಆಗಿರುವ ಬಗ್ಗೆ ವರದಿಯಾಗಿದೆ. ಅಂಬೇಡ್ಕರ್ ಭಾವಚಿತ್ರವಿರುವ ಬ್ಯಾನರ್ ಅನ್ನು ಪುತ್ತೂರು ನಗರಸಭೆ ಕಿತ್ತೆಸೆದಿದೆ ಎಂದು ಆರೋಪಿಸಲಾಗಿದೆ. ಪುತ್ತೂರಿನ ಗಾಂಧಿಕಟ್ಟೆ ಬಳಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ನಿಗಮದ ಬ್ಯಾನರ್ ಹಾಕಲಾಗಿತ್ತು. ಉದ್ಘಾಟನಾ ಸಮಾರಂಭದ ಈ ಬ್ಯಾನರ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರವಿತ್ತು, ಆದರೆ ಇದನ್ನು ಕಿತ್ತು ಹಾಕಲಾಗಿದ್ದು, ಈ ಹಿನ್ನೆಲೆ ಪುತ್ತೂರು ನಗರಸಭೆ ವಿರುದ್ಧ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ನಗರಸಭೆಯಿಂದ ಅನುಮತಿ ಪಡೆದು ಎವಿಎಸ್ಎಸ್ ಸಮಿತಿ ಬ್ಯಾನರ್ ಅಳವಡಿಸಿತ್ತು. 5 ದಿನಗಳ ಅನುಮತಿಯನ್ನು ಕೂಡ ನೀಡಲಾಗಿತ್ತು. ಆದರೆ ಕಾರ್ಯಕ್ರಮಕ್ಕೆ 1 ದಿನ ಬಾಕಿ ಇರುವಾಗಲೇ ಬ್ಯಾನರ್ ಅನ್ನು ಕಿತ್ತು ಹಾಕಲಾಗಿದೆ. ಅದರಿಂದ ಕಿತ್ತು ಹಾಕಿದ ಜಾಗದಲ್ಲೇ ಮತ್ತೆ ಬ್ಯಾನರ್ ಹಾಕಬೇಕೆಂದು ಮುಖಂಡರು ಆಗ್ರಹಿಸಿದ್ದಾರೆ. ಅವರು ನಿಮ್ಮ ಕಾಲಲ್ಲಿ ಇದ್ದರು, ನನ್ನ ಕಾಲ್ ಯಾಕೆ ನೀವು ತೆಗಲಿಲ್ಲ? ನೀವೊಂದು ಮಾತೇಳಿದ್ದೀರಿ, ಈ ಫೋಟೋ ಇರೋ ಕಾರಣ ನೀವು ಅದನ್ನು ತೆಗಿಬೇಕಾದ್ರೆ ಆಲೋಚನೆ ಮಾಡಬೇಕಿತ್ತು, ಮತ್ತೆ ಆ ಬ್ಯಾನರ್ ಅನ್ನು ಎಲ್ಲಿ ಇಟ್ಟಿದ್ದೀರಿ ಅನ್ನತಕ್ಕಂಥ ಮಾತು ಕೂಡ ಹೇಳಬೇಕಿತ್ತು. ನೀವು ಬೇಜವಾಬ್ದಾರಿಯಿಂದ ನಮ್ಮ ಹತ್ರ ಕಾಲ್ ಮೇಡಮ್ ಒಂದು ನಿಮಿಷ, ಆ ಮೇಡಮ್ ಅವರ ಫೋನಿಂದ ನಾನು ಮಾತಾಡಿದಾಗ ಅವರು ಅಂತವ್ರ ಹತ್ರ ನಾನು ಮಾತಾಡಲ್ಲ ಅಂತ ಹೇಳಿದ್ರು. ರೆಕಾರ್ಡ್ ಇದೆ ನನ್ನ ಹತ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಉಣ್ಣದಲ್ಲಿ ಬದುಕಿರೋದು ನೀವು. ಏನೊಂದು ಯಾರನ್ನು ತಿಳ್ಕೊಂಡು ಮಾತಾಡ್ತಾ ಇದ್ರಿ ನೀವು? ಅದೇ ನಮಗೆ ಈಗ ಹೊಸತು ಮಾಡೋದು ಬೇಡ, ನಮಗೆ ನಾವು ಹಾಕಿದ ಬೇರೆ ತಂದದು ಸಿಸಿ ಕ್ಯಾಮೆರಾದಲ್ಲಿ ಉಂಟು, ಕೊಂಡೋದಿಲ್ಲ ಅಂತ ಎಲ್ಲಿದ್ದಾರೆ ನಮ್ಗೆ ತೋರಿಸಿ. ನಾವು ಈಗ ನೀವು ಬ್ಯಾನರ್ ಕೊಡಿ, ನಿನ್ನೆ ರಾಘವ ಸರ್ ನಿಮ್ಗೆ ಹೇಳಿದ್ರೆ ಅಂತ ಸಂಜೆ ಒಳಗೆ ಹಾಕಿ ಕೊಡ್ತೀನಿ ಅಂತ ನೀವು ಹೇಳಿದ್ರೆ ಮಾತು ಕೊಟ್ಟಿದ್ದೀರಿ. ಯಾಕೆ ಮೇಡಮ್ ಆ ಮಾತನ್ನು ಉಳಿಸ್ಕೊಂಡಿಲ್ಲ ನೀವು? ಬ್ಯಾನರ್ ಹಾಕಿಬಿಡಿ, ಆ ಬ್ಯಾನರ್ ತೋರಿಸಿಲ್ಲ ನಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ನೋಡಿ ನಿನ್ನೆ ಎಲ್ಲ ಹೋಗುವಂತ ಇಲ್ವಲ್ಲ. ಇವತ್ತು ಸಂವಿಧಾನದ ಅಡಿಯಲ್ಲಿ ಒಂದು ಕೆಲಸ ತಗೊಂಡು ಇವಾಗ ಸಂಬಳದ ಜೀವನದಲ್ಲಿ ಬದುಕುದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎಲ್ಲಿ ಬಿಸಾಡಿದ್ದು? ಫೋಟೋ ಇತ್ತು. ನಮ್ಗೆ ಯಾವುದೇ ಅಲ್ಲಿ ಗಣಪತಿಯ ಈಶ್ವರನ ಫೋಟೋ ಇದ್ದಾಗ ಇವಾಗ ಆಗ್ತೀವಿ ಹಾಗೆ ಮಾಡ್ತಿದ್ದೀರಾ? ಹಾಗೆ ಮಾಡ್ತಿದ್ದೀರಾ? ಅವಕಾಶ ಕೊಡ್ತಾ ಇಲ್ಲ. 15 ನಿಮಿಷ ಅವಕಾಶ ಕೊಡ್ತೇವೆ. ನಾವು ಬೇಕಾದ್ರೆ 15 ನಿಮಿಷ ಅವಕಾಶ ಕೊಡ್ತೇವೆ. 15 ನಿಮಿಷ ಒಳಗೆ ನಮ್ಗೆ ಅಂಬೇಡ್ಕರ್ ಫೋಟೋ ಇದ್ರೆ ಮಾತಾಡ್ಬೇಕು. ಅಂಬೇಡ್ಕರ್ ಫೋಟೋವನ್ನು ಮಾತ್ರ ರೋಲ್ ಮಾಡಿಟ್ಟಿದ್ದೇವೆ ನಾವು ಪುಸ್ತಕಕ್ಕೆ. ಗಾಡಿ ಉಂಟು ಸುಳ್ಳು ಕೊಂಡ ಎಂಚಲೈತೆ ಕಾನೂನು ಡೈಕ್ ಅಂದಿಚ್ಚಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರಿ ಸಂಘ ಅಂತೇಳಿ ನಾವು ಸುಳ್ಯದ ಮೀಸಲಾತಿ ಕ್ಷೇತ್ರದಲ್ಲಿ 60 ವರ್ಷ ಮೀಸಲಾತಿ ಕ್ಷೇತ್ರ, ಅದರಲ್ಲಿ 57 ವರ್ಷ ನಮ್ಮ SC ಮತ್ತು ST MLA ಪಡ್ಕೊಂಡಂಥ ಕ್ಷೇತ್ರದಲ್ಲಿ ನಾವು ನಮ್ಮ SC ST ಸಮುದಾಯದವರಿಗೋಸ್ಕರ ಒಂದು ಸಹಕಾರಿ ಸಂಸ್ಥೆಯನ್ನು ತಂದಿದ್ದೇವೆ. 26ರಂದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದಕ್ಕೆ ಗಣ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರತಕ್ಕಂಥ ನಮ್ಮ HC ಮಹಾದೇವಪ್ಪ ಸರ್ ಬರಲಿಕ್ಕೆ ಒಂದು ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮದ ಬ್ಯಾನರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ನಾವು ಅಳವಡಿಸಿದ್ದೇವೆ. ಆದರೆ ಪುತ್ತೂರು ಪುರಸಭೆಯ ವ್ಯಾಪ್ತಿಯಲ್ಲಿ ಪುರಸಭೆಯ ಪರ್ಮಿಷನ್ ತಗೊಂಡು ನಾವು ಹಾಕಿದಂಥ ಈ ಬ್ಯಾನರನ್ನು ಪುರಸಭೆಯ ಅವರೇ ತೆಗೆಸಿ ಆ ಬ್ಯಾನರನ್ನು ತಂದು ಇಲ್ಲಿ ಇಟ್ಕೊಂಡಿದ್ದಾರೆ. ನಾವು ಬಂದು ಕೇಳಿದಾಗ ಬೇಜವಾಬ್ದಾರಿಯಿಂದ ಅದು ಕಾಣೆಯಾಗಿದೆ ಅಂತ ನಮಗೆ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದು ಖಂಡನೀಯ. ಬಾಬಾ ಸಾಹೇಬ್ರ ಈ ಬ್ಯಾನರನ್ನು ಅವರು ತೆಗೆದು ಎಲ್ಲಿ ಕಸದ ಬುಟ್ಟೆಗೆ ಹಾಕಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವರ ಮೇಲೆ ಯಾರು ತೆಗೆದಿದ್ದಾರಾ ಮತ್ತು ಇಲಾಖೆಗೆ ಸಂಬಂಧಪಟ್ಟ ಯಾರ್ಯಾರಿದ್ದಾರಾ ಅವರ ಮೇಲೆ ನಾವು ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಕೈಗೊಳ್ಳಬೇಕು. ಅದೇ ರೀತಿ ನಾವು ಅವರಿಗೆ ಉಗ್ರವಾಗಿ ಇದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಅವರ ಬೇಜವಾಬ್ದಾರಿ ಬಗ್ಗೆ ನಮ್ಮ ಕಾರ್ಯಕ್ರಮ ಮುಗಿದ ಬಳಿಕ ನಾವು ಇದರ ಬಗ್ಗೆ ಕಾನೂನು ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಇದರಲ್ಲಿ ಇದೇನು ಹೊಸದೇನಲ್ಲ, ಇದು 3ನೇ ಸಲ ಆಗ್ತಾ ಇರೋದು ಈ ಪುತ್ತೂರು ಪುರಸಭೆಯಲ್ಲಿ.
ಅಂಬೇಡ್ಕರ್ ಭಾವಚಿತ್ರ ಇರುವುದನ್ನು ಎಲ್ಲಿ ಕೂಡ ಅವರು ಇಡ್ತಾ ಇಲ್ಲ. ಇದಕ್ಕಿಂತ 2 ವರ್ಷಗಳ ಹಿಂದೆ 2-3 ಸಲ ಆಗಿದೆ. ಇವರೇ ತಂದು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇದು ನಮಗೆ ತುಂಬ ಬೇಜಾರು. ಇದನ್ನು ಖಂಡಿಸ್ತೇವೆ ನಾವು. ಅವರಿಗೆ ಬಾಬಾ ಸಾಹೇಬ್ರ ಒಂದು ಈ ಭಾಗದಲ್ಲಿ ಕಂಡ್ರೆ ಆಗೋದಿಲ್ಲ ಏನಂತ ಒಂದು ಅನಿಸಿಕೆ ನಮ್ಮಲ್ಲಿ ಎಲ್ಲರಲ್ಲಿ ಈಗ ಬರ್ತಾ ಇದೆ. ಯಾಕಂದರೆ ಹಿಂದೆ ಕೂಡ ಇಂಥ ಘಟನೆಗಳಾಗಿದಂತೆ. ಇಂಥ ಒಬ್ಬ ದಲಿತ ವಿರೋಧಿ, ಜನ ವಿರೋಧಿ ಯಾರು ಅಧಿಕಾರಿ ಇದ್ದಾರಾ ಅವರನ್ನು ಕೂಡಲೇ ಈ ಒಂದು ಅವರು ಕರ್ತವ್ಯದಲ್ಲಿ ಇರಲಿಕ್ಕೆ ಲಾಯಕ್ಕಲ್ಲ. ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕಂತೇಳಿ ನಮ್ಮ ಮುಂದಿನ ಹೋರಾಟ ಇದೆ.